ಗಣೇಶ ಚತುರ್ಥಿಯ ಗಣಪನಿಗೆ ಚಂದ್ರಯಾನದ ಮೆರುಗು ಬಂದಿದೆ. ಇನ್ನು ಗಣೇಶ ಚತುರ್ಥಿ ಈ ವರ್ಷಂಪ್ರತಿ ಒಂದಲ್ಲೊಂದು ವಿಶಿಷ್ಟ ಜನಾಕರ್ಷಣೆ ಮಾಡುತ್ತಿರುವ ಉಡುಪಿ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಳದಲ್ಲಿ ಗಣೇಶನ ವಿಗ್ರಹ ವಿಶೇಷವಾಗಿ ಗಮನ ಸೆಳೆದಿದೆ. ಈ ಗಣಪತಿ ಚಂದ್ರಯಾನದ ದೃಶ್ಯಾವಳಿಯಲ್ಲಿ ಕಂಗೊಳಿಸಿದ್ದಾನೆ. ಕಳೆದ ಬಾರಿ ಕನಕನಿಗೊಳಿದ್ದ ಕೃಷ್ಣನ ಪ್ರದರ್ಶನ ಮಾಡಿದ್ರು. ಈ ಬಾರಿ ಇಸ್ರೋ ಚಂದ್ರಯಾನ 3 ಸಾಧನೆಯ ಮೆರುಗನ್ನ ನೀಡಿದೆ. At this moment, we have not been able to confirm successful landing in the lunar surface. ಇನ್ನು ಕೆಲವೇ ಕ್ಷಣದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಚಂದ್ರನ ದಕ್ಷಿಣ ಧ್ರುವಕ್ಕೆ ರಾಕೆಟ್ ಅನ್ನು ಲಾಂಚ್ ಮಾಡಲಿದ್ದಾರೆ. ಬನ್ನಿ ಕಾರಣದಿಂದ ಕಾಯ್ಕೊಂಡು ನೋಡೋಣ ಇಸ್ರೋದ ವಿಜ್ಞಾನಿಗಳ ಸಾಧನೆಯನ್ನು. पुष्टि की गई चंद्रयान 3 को प्रमोशन की कक्षा प्राप्त कर ली गई है। चंद्रयान 3 को सफलतापूर्वक हस्तक्षेपित कर दिया गया है इलेक्ट्रिकल पार्किंग ऑर्बिट पर। Chandrayaan 3 has attained a major milestone successfully. Chandrayaan mission accomplished, handing over to mission action. ಚಂದ್ರಯಾನ 3 ಬಾಹ್ಯಾಕಾಶ ನೌಕೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡಿಂಗ್ ಪ್ರಕ್ರಿಯೆ ಆರಂಭಗೊಳ್ಳಲಿದೆ. ಭಾರತದ ಈ ಸಾಧನೆಯು ಇತಿಹಾಸದ ಪುಟದಲ್ಲಿ ಸೇರಲಿದ್ದು ನಾವೆಲ್ಲರೂ ಬಹಳ ಕಾತುರದಿಂದ ಕಾದು ನೋಡಬೇಕಾಗಿದೆ. ಇದೀಗ ನಾವು ನೋಡುತ್ತಿದ್ದೇವೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಸ್ರೋದ ವಿಜ್ಞಾನಿಗಳು ಬಾಹ್ಯಾಕಾಶ ನೌಕೆಯ ಉಪಗ್ರಹವನ್ನು ಸಾಫ್ಟ್ ಲ್ಯಾಂಡಿಂಗ್ ಮಾಡ್ತಾರಾ ಇಲ್ವಾ? ಸಾಫ್ಟ್ ಲ್ಯಾಂಡಿಂಗ್ ಮಾಡಿದರೆ ಭಾರತವು ಪ್ರಥಮ ದೇಶವಾಗುತ್ತದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ದೇಶ ಇತಿಹಾಸ ನಿರ್ಮಿಸುವುದು ಖಚಿತ. ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ಉಪಗ್ರಹದ ಸಾಫ್ಟ್ ಲ್ಯಾಂಡಿಂಗ್ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ ನೀವು. ಇಸ್ರೋದ ಚಂದ್ರಯಾನ 3ರ ಉಪಗ್ರಹ ಸಾಫ್ಟ್ ಲ್ಯಾಂಡಿಂಗ್ ಇನ್ನು ಕೆಲವೇ ಕ್ಷಣದಲ್ಲಿ. ಇಡೀ ದೇಶ ಕಾತುರದಿಂದ ಕಾಯುವಂತಹ ಕ್ಷಣಕ್ಕೆ ನಾವೆಲ್ಲ ಸಾಕ್ಷೀಭೂತರಾಗುತ್ತಿದ್ದೇವೆ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಸ್ರೋದ ವಿಜ್ಞಾನಿಗಳು ಸಾಫ್ಟ್ ಲ್ಯಾಂಡಿಂಗ್ ಮಾಡಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಬನ್ನಿ ಇಸ್ರೋದ ವಿಜ್ಞಾನಿಗಳ ಸಾಧನೆಯನ್ನು ಇಡೀ ರಾಷ್ಟ್ರದ ಮಟ್ಟಕ್ಕೆ ಅಲ್ಲದೆ ಇಡೀ ವಿಶ್ವದ ಮಟ್ಟಕ್ಕೆ ಶ್ಲಾಘಿಸೋಣ. ವಿಕ್ರಮ್ ಲ್ಯಾಂಡರ್ನ ಸಾಫ್ಟ್ ಲ್ಯಾಂಡಿಂಗ್ ಬೆನ್ನಲ್ಲೇ ಪ್ರಜ್ಞಾನ್ ರೋವರ್ನ ಕಾರ್ಯಾಚರಣೆ ಆರಂಭವಾಗಿದೆ. ಪ್ರಜ್ಞಾನ್ ರೋವರ್ ವಿಕ್ರಮ್ ಲ್ಯಾಂಡರ್ನಿಂದ ಬೇರ್ಪಟ್ಟು ಚಂದ್ರನ ವಿಜ್ಞಾನಿಗಳಿಗೆ ಸಹಾಯ ಮಾಡುತ್ತದೆ.